ಅಖಿಲ ಕರ್ನಾಟಕ ಶ್ರೀ ಮಂಜುನಾಥ ಸ್ವಾಮಿ ಭಕ್ತವೃಂದದ ಹೆಸರಿನಲ್ಲಿ ನಿನ್ನೆ ನಡೆದ ಪ್ರತಿಭಟನೆ ಹಾಗೂ ಸೌಜನ್ಯಳ ತಾಯಿ ಹಾಗೂ ಕುಟುಂಬಸ್ಥರನ್ನು ಕಾರ್ಯಕ್ರಮ ನಡೆಯುವ ಸ್ಥಳದಿಂದ ಹೊರಗೆ ಹಾಕಿರೋದು ರಾಜ್ಯಾದ್ಯಂತ ಭಾರೀ ಚರ್ಚೆಯನ್ನು ಹುಟ್ಟುಹಾಕಿದೆ. ಪ್ರತಿಭಟನಾ ಸ್ಥಳದ ವೇದಿಕೆ ಸಮೀಪದಲ್ಲಿ ಸೌಜನ್ಯಳ ಫೋಟೋ ಹೊಂದಿದ್ದ ಪ್ಲೇ ಕಾರ್ಡ್ ಹಿಡಿದುಕೊಂಡು ಸೌಜನ್ಯಳ ತಾಯಿ ಹಾಗೂ ಆಕೆಯ ಸಹೋದರ ಮತ್ತು ಕುಟುಂಬಸ್ಥರು ನಿಂತಿದ್ದರು. ಇದೇ ವೇಳೆ ಇವರನ್ನುದ್ದೇಶಿಸಿ ನಕಲಿ ಹೋರಾಟಗಾರರಿಗೆ ಧಿಕ್ಕಾರ ಎಂದು ಮಂಜುನಾಥ ಸ್ವಾಮಿ ಭಕ್ತವೃಂದ ತಂಡದವರು ಧಿಕ್ಕಾರ ಕೂಗುತ್ತಿರುವುದನ್ನು ಕೇಳಬಹುದಾಗಿದೆ. ಜನರ ಗುಂಪಿನಲ್ಲಿದ್ದ ವ್ಯಕ್ತಿಯೋರ್ವ ಪೊಲೀಸರ ಎದುರೇ ಸೌಜನ್ಯಳ ತಮ್ಮನ ಕಾಲರ್ ಪಟ್ಟಿ ಹಿಡಿಯಲು ಮುಂದಾಗಿರುವುದಲ್ಲದೆ ಬೆದರಿಕೆ ಹಾಕುತ್ತಿರುವ ದೃಶ್ಯ ಕಂಡುಬಂದಿದೆ. ಮೇಡಮ್, ಇವತ್ತು ನಿಮ್ಮನ್ನ ಮುತ್ತಿಗೆ ಹಾಕೋಕೆ ಎಲ್ಲ ಪ್ರಯತ್ನ ಮಾಡಿದ್ವಿ, ಏನ್ ಹೇಳ್ತೀರಿ? ನಿಮ್ಮನ್ನೆಲ್ಲ ಮುತ್ತಿಗೆ ಹಾಕಿದ್ರು, ನಿಮ್ಮ ಎಲ್ಲ ಸುತ್ತುವರೆದು ನಿಮ್ಗೆ ಧಿಕ್ಕಾರ ಗೊತ್ತಿಲ್ಲ ಸರ್. ಅದೇ ನಾ ಹೇಳ್ತಿರೋದು, ನಾವು ಯಾಕೆ ನ್ಯಾಯ ಕೊಡೋಕೆ ಬಂದಿದ್ದೇವೆ ಅಷ್ಟೇ. ಅದ್ ಬಿಟ್ರೆ ನಾವು ಮಾಡೋಕೆ ಬಂದಿಲ್ಲಲ್ಲ. ಅದನ್ನ ಇವ್ರು ಯಾಕೆ ಆ ಥರ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ನ್ಯಾಯ ಕೇಳೋದು ತಪ್ಪ ನಮ್ಮ ತಾಯಿ. ಹಾಗಾದ್ರೆ ಒಂದು ಹೆಣ್ಮಕ್ಳಿಗಾಗಿರೋ ಅನ್ಯಾಯ ಇನ್ನು ಯಾವ ಹೆಣ್ಮಕ್ಳಿಗೆ ಆ ಥರ ಆಗಲೇಬಾರ್ದು ಅಂತೇಳಿ ನಾವು ಹೇಳ್ತಿರೋದು ಅಷ್ಟೇ. ನಮ್ಮ ಪ್ರಾಣ ಹೋದೋ ತೊಂದರೆ ಇಲ್ಲ ಸರ್, ನಾವು ನ್ಯಾಯ ಕೇಳ್ತೀವಿ ಅಷ್ಟೇ. ಎಲ್ಲಿ ಹೋದ್ರೂ ಕೇಳ್ತೀವಿ. ಎಲ್ಲಿ ನನ್ನ ಅಕ್ಕನ ಹೆಸರು ಬರುತ್ತೋ ಅಲ್ಲಿ ತನಕ ನಾವು ನ್ಯಾಯ ಕೇಳ್ತಾನೆ ಇರ್ತೀವಿ ಅಷ್ಟೇ.